ಪ್ರತಿಭಾ ಕುಳಯ್ಯವರ ಬಗ್ಗೆ ಕಳೆದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನೀವ್ಯಾಕೆ ಆ ಪಾರ್ಟಿಯಲ್ಲಿರೋದು, ನೀವ್ಯಾಕೆ ಆ ಸಿದ್ಧಾಂತ ವಿಚಾರಗಳೆಲ್ಲ ಮಾತಾಡೋದು, ಅದನ್ನೆಲ್ಲ ಬಿಟ್ಟುಬಿಡಿ, ನಮ್ಮ ಪಾರ್ಟಿಗೆ ಬನ್ನಿ, ನಾವೇನು ಮಾತಾಡ್ತೇವೆ ಅದನ್ನು ಮಾತಾಡಿ ಅಲ್ಲ. ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೇನೆ ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಇದೆ. ಯಾರು ಏನೇ ಹೇಳಿ, ಈಗ ನಮ್ಮ ಮನೆಯಲ್ಲಿ ಎಷ್ಟೋ ಜನ ಬಿ ಜೆ ಪಿಯಲ್ಲಿದ್ದಾರೆ, ನನಗೆ ಹೋಗ್ಬೋದಿತ್ತು ಬಿ ಜೆ ಪಿಗೆ, ಬಟ್ ನನಗೆ ಅವರ ಸಿದ್ಧಾಂತಗಳು ಹಿಡಿಸುವುದಿಲ್ಲ. ನನಗೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಇಷ್ಟ, ಯಾಕೆಂದರೆ ನಮ್ಮ ಇಂದಿರಾ ಗಾಂಧಿ ಬಗ್ಗೆ ನಿಮಗೂ ಗೊತ್ತಿದೆ. ಆ ಕಾಲದಲ್ಲಿ ಒಂದು ಮಹಿಳೆಯಾಗಿ ಅವರು ಪ್ರಧಾನಿಯಾಗಿದ್ದಾರೆ. ಮತ್ತೆ ಅಲ್ಲಿಗೆ ಬರ್ತೀರಿ, ಮಹಿಳೆ? ಹೌದು, ಖಂಡಿತ ಖಂಡಿತ. ನನ್ನ ಮೇನ್ ಸಬ್ಜೆಕ್ಟೇ ಮಹಿಳೆ. ವೆರಿ ಪ್ರೌಡ್ ಟು ಬಿ ಅ ವಿಮೆನ್, ನಾನು ಹೇಳ್ತೇನೆ, ವೆರಿ ಪ್ರೌಡ್. ಇನ್ನು ಎಷ್ಟೋ ಜನ ಹೆಂಗಸರು ಹೇಳ್ತಾರೆ ನನ್ನ ಎಂಕ್ಲಿಗೆ ಪುಂಜವಾದ ಪುಟ್ಟರೆಜ್ಜಿ ಅಂತ, ಆದರೆ ಇನ್ನು 10 ಸಲ ಆದರೂ ಐ ವಾಂಟ್ ಟು ಬಿ ಅ ವಿಮೆನ್, ವೆರಿ ಪ್ರೌಡ್. ಸೊ ನನ್ನ ಪಾರ್ಟಿ ಸಿದ್ಧಾಂತಗಳು ಏನಿದೆ ನಾನು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೇನೆ. ನನಗೆ ತುಂಬ ಖುಷಿ ಇದೆ. ನಮ್ಮ ಲೀಡರ್ಸ್ ಯಾರಿದ್ದಾರೆ, ನನಗೆ ನಾನು ನೋಡ್ತಾ ಇದ್ದೇನಲ್ಲ, ಆ ಪಾರ್ಟಿಯಲ್ಲೂ ಈ ಪಾರ್ಟಿಯಲ್ಲೂ ಏನು ಡಿಫ್ರೆನ್ಸ್, ಮಹಿಳೆಯರಿಗೆ ಏನು ಆದ್ಯತೆ ಇದೆ, ನಮಗೇನು ಸ್ಥಾನಮಾನ ಇದೆ. ನಾನು ಇವತ್ತು ಸೋತಿರ್ಬೋದು, ಅದು ಬೇರೆ ವಿಷಯ, ಆದರೆ ನಮ್ಮ ಪಾರ್ಟಿ ಯಾವತ್ತೂ ಬಡವರ ಪರವಾಗಿದ್ದ ಪಾರ್ಟಿ, ಹೆಂಗಸರ ಪರವಾಗಿದ್ದ ಪಾರ್ಟಿ.